ಕಳೆದ ಹಲವು ವರ್ಷಗಳಿಂದ ರಸ್ತೆ ಬದಿಯ ಗುಡಿಸಲಿನಲ್ಲಿ ವಾಸವಿದ್ದ ಕುಟುಂಬವೊಂದಕ್ಕೆ ಈ ಬಾರಿ ಮನೆಯ ಭಾಗ್ಯ ಒದಗಿ ಬಂದಿದೆ. ಸೂರಿಲ್ಲದ ಬಡ ಕುಟುಂಬಕ್ಕೆ ಆಸರೆಯಾಗಿ ಬಂದಂತಹ ಸುಳ್ಯ ತಹಶೀಲ್ದಾರ್ ಮನೆ ನಿರ್ಮಾಣದ ನೇತೃತ್ವವನ್ನು ವಹಿಸಿಕೊಂಡು ಹಲವು ಸಹೃದಯಿ ದಾನಿಗಳ ಸಹಕಾರದಲ್ಲಿ ಸುಳ್ಯದ ಯುವ ಬ್ರಿಗೇಡ್ ಸದಸ್ಯರು, SKSSF ವಿಖಾಯ ತಂಡ ಹಾಗೂ SSFನ SYS ತಂಡದ ಶ್ರಮದಾನದಿಂದ ಪೂರ್ಣಗೊಂಡ ಬೆಳಕು ಎಂಬ ನೂತನ ಮನೆಯ ಗೃಹ ಪ್ರವೇಶ ವಿಶಿಷ್ಟವಾಗಿ ನಡೆಯಿತು. ಅಜ್ಜಾವರ ಗ್ರಾಮದ ಅಡ್ಪಂಗಾಯದ ರಸ್ತೆಯ ಬದಿಯಲ್ಲಿ ರಾಮಣ್ಣ ಲಲಿತಾ ದಂಪತಿಗಳು ಹಲವು ವರ್ಷದಿಂದ ಸಣ್ಣ ಗುಡಿಸಲೊಂದನ್ನ ಕಟ್ಟಿಕೊಂಡು ವಾಸವಾಗಿದ್ರು. ದಂಪತಿಗೆ ಬೆಳೆದು ನಿಂತ ಮಗಳು ಕೂಡ ಇದ್ದಾಳೆ. ಗುಡಿಸಲಿನಲ್ಲಿ ಇವರ ಬದುಕು ಅತ್ಯಂತ ಯಾತನಾಮಯವಾಗಿತ್ತು. ಸ್ವಂತ ಜಾಗವಾಗಲಿ, ರೇಷನ್ ಕಾರ್ಡ್ ಆಗಲಿ, ಯಾವುದೇ ರೀತಿಯ ಸರ್ಕಾರಿ ಸವಲತ್ತುಗಳು ಇರಲಿಲ್ಲ. ಇತ್ತೀಚೆಗೆ ಭಾರೀ ಮಳೆ ಸುರಿತಾ ಇದ್ದ ಸಂದರ್ಭ ಆ ರಸ್ತೆಯಲ್ಲಿ ಕ್ಷೇತ್ರ ಕಾರ್ಯ ನಡೆಸ್ತಾ ಇದ್ದ ಅಜ್ಜಾವರ ಗ್ರಾಮ ಕರ್ಣಿಕ ಶರತ್ ಹಾಗೂ ಉಗ್ರಾಣಿ ಶಿವಣ್ಣರು ಈ ಮನೆಗೆ ಭೇಟಿ ಕೊಟ್ಟಿದ್ರು. ಮಳೆ ಬಂದು ಮನೆಯ ಒಳಗಡೆ ನೀರು ಹರಿತಾ ಇದ್ದುದನ್ನ ಗಮನಿಸಿದ ಇವರು ತಕ್ಷಣ ಪಕ್ಕದಲ್ಲೇ ಇರುವ ಅಡ್ಪಂಗಾಯ ಶಾಲೆಗೆ ಹೋಗಿ ಅಲ್ಲಿನ SDMC ಹಾಗೂ ಶಿಕ್ಷಕರನ್ನ ವಿನಂತಿಸಿ ಶಾಲೆಯ ರಂಗಮಂದಿರದಲ್ಲಿ ವಾಸವಿರೋದಕ್ಕೆ ಅವಕಾಶ ಮಾಡಿಸಿಕೊಟ್ರು. ಬಳಿಕ ಆ ಕುಟುಂಬವನ್ನ ಅಲ್ಲಿಂದ ಶಾಲೆಗೆ ಸ್ಥಳಾಂತರಿಸಲಾಯಿತು. ತಹಶೀಲ್ದಾರ್, ಗ್ರಾಮ ಕರ್ಣಿಕರು ಹಾಗೂ ಪತ್ರಕರ್ತ ಶರೀಫ್ ಜಟ್ಟಿಪಳ್ಳ ಮನೆಗೆ ದಾನಿಗಳ ನೆರವಿಗಾಗಿ ಸಂಪರ್ಕ ಸಾಧಿಸಿದ್ರು. ಗುಡಿಸಲು ಮುಕ್ತವಾದ ಒಂದು ಸುಂದರವಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂತ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು. ಅದೇ ರೀತಿ ಇದರಲ್ಲಿ ನಾವೊಂದು ಪರಿಕಲ್ಪನೆಯನ್ನು ಕೊಟ್ಟಿದ್ವಿ. ಜಾತಿ, ಮತ, ಧರ್ಮ ಯಾವುದು ಮತಭೇದವಿಲ್ಲದೆ ನಾವು ಭಾರತೀಯರು ಏನೆಂದು ನಾವು ಇಡೀ ಸುಳ್ಯದಿಂದ ಜಗತ್ತಿಗೆ ಸಾರಿದ್ದೇವೆ. ಅಲೋಪ್ಲಕ್ ಮಾಡೋರಿದ್ದಾರೆ, ಸಿಮೆಂಟ್ ಮಾರಾಟ ಮಾಡೋರಿದ್ದಾರೆ, ಅದೇ ಶೀಟ್ ಕೊಡೋರಿದ್ದಾರೆ. ಅವ್ರಿಗೆಲ್ಲ ಸಂಪರ್ಕ ಮಾಡಿದ್ವಿ. ಯಾರು ಕೊಡೋದಿಲ್ಲ ಅಂತ ಯಾರು ಹೇಳಲಿಲ್ಲ. ಸರ್, ನಾವು ಸಹಕಾರ ಮಾಡ್ತೀವಿ ಸರ್, ನಿಮ್ಮ ಮನೆಗೆ ನಾವು ಇದ್ದೀವಿ, ನಿಮ್ ಜೊತೆ ಕೈ ಜೋಡಿಸ್ತೀವಿ ಸರ್ ಅಂತ ಹೇಳಿದ್ವಿ. ಅದೇ ರೀತಿ ನಮಗೆ ಅಡಿಗೆ ಫೌಂಡೇಶನ್ಗೆ ತಲುಪಬೇಕಾಯ್ತು. ನವೀನ್ಗೆ ಫೋನ್ ಮಾಡಿದೆ, ಸರ್ ವಿಪರೀತ ಮಳೆ ಸಾರ್, ಹೋಗ್ಲಿ ಇಳಿಲಿಕ್ಕೆ ಆಗೋದಿಲ್ಲ, ಲೋಡರ್ಸ್ ಬರ್ತಾರೋ ಇರೋ ಗೊತ್ತಿಲ್ಲ. ಪೂರಕ ಪ್ರತಿಕ್ರಿಯೆಯು ಹರಿದು ಬಂತು. ಶ್ಯಾಮ್ ಇಂಜಿನಿಯರ್, ಗುತ್ತಿಗೆದಾರ ಗೋಪಾಲಕೃಷ್ಣ ಕರೋಡಿ, ನವೀನ್ ರೈ ಮೇನಾಲ, PR ಹಮೀದ್, ಹೇಮಂತ್ ಕಾಮತ್, ಜನಪ್ರಿಯ ಪೇಂಟ್ಸ್, ರೆಡ್ಡಿ ಕನ್ಸ್ಟ್ರಕ್ಷನ್ ನವರು ಮನೆ ಕಟ್ಟುವ ಸಾಮಗ್ರಿಗಳನ್ನ ಉಚಿತವಾಗಿ ಕೊಡುಗೆಯಾಗಿ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ತಾರೀಕು 8ನೇ ಆಗಸ್ಟ್ 8ರಂದು ನಾವು ಇಲ್ಲಿ ಬಂದು ವೀಕ್ಷಿಸಿದಾಗ, ಮಾನ್ಯ ತಹಶೀಲ್ದಾರ್ ನೇತೃತ್ವದಲ್ಲಿ ಇಲ್ಲಿ ಬಂದು ವೀಕ್ಷಿಸಿದಾಗ, ಇಲ್ಲಿ ಒಂದು ಟರ್ಪಾಲ್ನ ಅಡಿಯಲ್ಲಿ ಒಂದು ಬಡ ಕುಟುಂಬ, ಗಂಡ, ಹೆಂಡತಿ ಮತ್ತು ಮಗಳು ಇದರಲ್ಲಿ ವಾಸ ಮಾಡ್ತಾ ಇದ್ರು. ಇದಕ್ಕೆ ಸರ್ಕಾರದಿಂದ ಯಾವುದೇ ಅನುದಾನ ಕೊಡಲಿಕ್ಕೆ ಸಾಧ್ಯ ಇಲ್ಲದ ಕಾರಣ ಅವರು ನಮ್ಮನ್ನು ಮಾನ್ಯ ತಹಶೀಲ್ದಾರದ ದುನಿಯಾ ಅಹಮದ್ ಅವರು ನಮ್ಮನ್ನು ವಿನಂತಿಸಿ ಊರವರ ಸಹಕಾರ ಪಡೆದುಕೊಂಡು ಒಂದು ಮನೆ ಕಟ್ಟಿಸಿ ಹೇಳಿದರು. ಅದನ್ನು ನಿರಂತರವಾಗಿ ನಾವು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ದಾನಿಗಳ ಸಹಕಾರದಿಂದ 13 ದಿನದಲ್ಲಿ ಈ ಮನೆಯನ್ನು ನಿರ್ಮಿಸಿ ಇವತ್ತು ಉದ್ಘಾಟನೆಗೊಂಡಿದೆ.